ಧರ್ಮಕ್ಷೇತ್ರದಲ್ಲಿ ಡ್ರಗ್ಸ್ ವಿರೋಧ ಜಾಗೃತಿ ಮಾಸ ಅಭಿಯಾನಕ್ಕೆ ಮಂಗಳೂರಿನ ಬಿಷಪ್ ವಿದ್ಯುಕ್ತ ಚಾಲನೆ. ಮಂಗಳೂರಿನ ಬಿಷಪ್ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪಾವೆಲ್ ಸಲ್ದಾನ್ಹ ಅವರು ಇಂದು ಮಂಗಳೂರಿನ ಕೊಡಿಯಾಲ್ ಬೈಲ್ನಲ್ಲಿರುವ ಬಿಷಪ್ ಹೌಸ್ನಲ್ಲಿ ಡ್ರಗ್ಸ್ ವಿರೋಧ ಜಾಗೃತಿ ಮಾಸ ಅಭಿಯಾನಕ್ಕೆ ಚಾಲನೆ ನೀಡಿದರು. ಡ್ರಗ್ಸ್ ಮುಕ್ತ ಧರ್ಮಕ್ಷೇತ್ರವನ್ನಾಗಿಸುವ ಗುರಿಯನ್ನು ಹೊಂದಿರುವ ಈ ಅಭಿಯಾನವು ಧರ್ಮಕ್ಷೇತ್ರದ ಪಾಲನಾ ಪರಿಷತ್ ನೇತೃತ್ವದಲ್ಲಿ ಮತ್ತು ಕುಟುಂಬ, ಯುವ ಶಿಕ್ಷಣ, ಆರೋಗ್ಯ ಮತ್ತು ಸಂಪರ್ಕ ಮಾಧ್ಯಮ ಆಯೋಗಗಳ ಸಹಯೋಗದಲ್ಲಿ ನಡೆಯಲಿರುವುದು. ಬಿಷಪ್ ಸಲ್ದಾನ್ಹ ಅವರು ಡ್ರಗ್ಸ್ ಸಂಗ್ರಹದಿಯೋದ ತುಂಬಿದ ಗಾಜಿನ ಭರಣಿಯನ್ನು ಇನ್ಸಿನರೇಟರ್ ಫೈರ್ ಬಿನ್ಗೆ ಖಾಲಿ ಮಾಡಿ ಭರಣಿಯೊಳಗೆ ಮುಳುಗಿರುವ ಮಗುವಿನ ಗೊಂಬೆಯನ್ನು ಮುಕ್ತಗೊಳಿಸುವುದರ ಮೂಲಕ ಸಾಂಕೇತಿಕವಾಗಿ ಅಭಿಯಾನವನ್ನು ಉದ್ಘಾಟಿಸಿದರು. ಬಿಷಪ್ ಸಲ್ದಾನ್ಹ ಅವರು ತಮ್ಮ ಸಂದೇಶದಲ್ಲಿ ನಗರದಲ್ಲಿನ ಮಾದಕ ದ್ರವ್ಯ ಬಿಕ್ಕಟ್ಟನ್ನು ಪರಿಹರಿಸುವ ತುರ್ತು ಕುರಿತು ಒತ್ತಿ ಹೇಳಿದರು. ಕೆಲವು ದಿನಗಳ ಹಿಂದೆ ಮಂಗಳೂರಿನ DC ಅವರು ಒಂದು ಕರೆ ಕೊಟ್ಟಿದ್ದರು. ನಾವು ಈ ದಕ್ಷಿಣ ಕನ್ನಡವನ್ನು ಮಾದಕ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಎಂಬುದಾಗಿ. ಅನಂತರ ನಮ್ಮ ದೇಶದ ಹಾಗೂ ಇತರ ದೇಶದ ಪರಿಸ್ಥಿತಿಯನ್ನು ಈ ದಿನಗಳಲ್ಲಿ ನಾವು ವಾರ್ತಾಪತ್ರಿಕೆಗಳಲ್ಲಿ ಹಾಗೂ ಇತರ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಮಾದಕಗಳ ಬಲಿಪಶುಗಳು ಅನೇಕರು, ಪ್ರತ್ಯೇಕವಾಗಿ ಮುಗ್ಧ ಮಕ್ಕಳು, ನಮ್ಮ ಯುವಕರು ಗೊತ್ತಿಲ್ಲದೆ ತಾನು ಸೇವಿಸುವ ಚಾಕ್ಲೇಟ್, ಚಿವಿಂಗಮ್ ಮತ್ತಿತರ ವಸ್ತುಗಳನ್ನು ಸೇವನೆ ಮಾಡಿ ಈ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಮಾದಕಗಳನ್ನು ಮಾರುವವರು ಪ್ರತ್ಯೇಕವಾಗಿ ಚಿಕ್ಕ ಮಕ್ಕಳ ಹಾಗೂ ಯುವಕ ಯುವತಿಯರ ಜೀವವನ್ನು ಬಲಿ ತೆಗೆಯುತ್ತಾ ಇದ್ದಾರೆ. ಹಣದ ಆಶೆಯಿಂದಾಗಿ ಅನೇಕ ಕುಟುಂಬಗಳ ನಾಶವಾಗ್ತಾ ಇದೆ. ನಮ್ಮ ಹಿರಿಯರು ನಿಜವಾಗಿ ಕಷ್ಟಪಡ್ತಾ ಇದ್ದಾರೆ. ಈ ಕುಟುಂಬ ನಾಶ ಮಾಡಿ ಹಣ ಇಂತಹ ರಾಕ್ಷಸರು ನಮ್ಮೊಡನೆ ಇದ್ದಾರೆ. ಅವರನ್ನು ಹಿಡಿಯಲು ಖಂಡಿತವಾಗಿ ಪೊಲೀಸ್ ಸಿಬ್ಬಂದಿ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅಂತೂ ನಾವು ಸಾರ್ವಜನಿಕರು ಕೂಡ ಕೈ ಜೋಡಿಸಿ ಅನೇಕ ರೀತಿಯಲ್ಲಿ ಮಾದಕಗಳ ವಿರುದ್ಧ ಹೋರಾಟವನ್ನು ನಡೆಸಬೇಕಾಗಿದೆ. ಇತರ ದೇಶಗಳಿಂದ ಕೂಡ ನಮ್ಮ ಈ ದಕ್ಷಿಣ ಕನ್ನಡಕ್ಕೆ ಮಾದಕಗಳ ರವಾನೆ ಆಗ್ತಾ ಇದೆ. ಪ್ರತಿದಿನ ನಾವು ಕೇಳುವ ವಿಚಾರಗಳು 100-200 ಕಿಲೋಗ್ರಾಂ ಚಾಕ್ಲೇಟ್ಗಳು ಮತ್ತಿತರ ರೂಪದಲ್ಲಿ ಮಾದಕಗಳು ಬರುವುದು, ಇವುಗಳ ತಡೆ ಎಂದು ನಮ್ಮ ಕುಟುಂಬಗಳ ಅವಸ್ಥೆ ಏನು? ಈ ಕುಟುಂಬಗಳ ನಾಶವಾಗುವುದನ್ನು ನೋಡಿ ನಾವು ಕೈಕಟ್ಟಿ ಕುಳಿತರೆ ಖಂಡಿತವಾಗಿಯೂ ನಾವು ಸಹ ಈ ಅತಿ ದೊಡ್ಡ ಕ್ರಿಮಿನಲ್ ಕೆಲಸಗಳಲ್ಲಿ ಭಾಗಿಯಾದಂತೆ, ನಾವು ಕೂಡ ಕ್ರಿಮಿನಲ್ಗಳಾಗಿಯೇ ಅವರಿಗೆ ಸಹಕಾರ ಕೊಟ್ಟಂತಾಗ್ತದೆ. ಆದ ಕಾರಣ ನಮ್ಮ ಈ ನಾಡಿನಲ್ಲಿ ನಾವು ಮಾದಕ ಮುಕ್ತ ಒಂದು ಪರಿಸರವನ್ನು ನಿರ್ಮಿಸಬೇಕಾದರೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಪ್ರತ್ಯೇಕವಾಗಿ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳು. ಈ ರೀತಿಯಲ್ಲಿ ದುಡಿಯಲು ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಅನೇಕರು ಕೈ ಜೋಡಿಸಿದ್ದಾರೆ. ಈಗ ತಾನೇ ಕೇಳಿದ ಪ್ರಕಾರ ಅನೇಕರು ಇದರೊಡನೆ ಕೈ ಜೋಡಿಸಿ ನಮ್ಮ ಪಾಲನಾ ಸಮಿತಿ, ನಮ್ಮ ಧರ್ಮ ಪ್ರಾಂತ್ಯದ ಎಲ್ಲ ಧರ್ಮ ಗುರುಗಳು, ಶಿಕ್ಷಕರು, ಶಿಕ್ಷಕಿಯರು ಶಾಲೆಗಳಲ್ಲಿ ಈ ಒಂದು ಅಭಿಯಾನವನ್ನೇ ನಡೆಸಲು ನಾವು ಮುಂದಾಗಿದ್ದೇವೆ. ಹಾಗೂ ಅನೇಕ ಕೌನ್ಸಿಲರ್ಗಳನ್ನು ಒಟ್ಟು ಸೇರಿಸಿ ಸುಮಾರು 43-45 ಜನ ಕೌನ್ಸಿಲರ್ಗಳನ್ನು ಒಟ್ಟು ಸೇರಿಸಿ ಅವರಲ್ಲಿ ಕೂಡ ನಾವು ಕೇಳಿಕೊಂಡಿದ್ದೇವೆ, ನಮ್ಮ ಮಕ್ಕಳಿಗೆ, ಯುವಕ ಯುವತಿಯರಿಗೆ ಹಾಗೂ ಹಿರಿಯರಿಗೂ ವ್ಯಸನಿಗಳಾದವರು ಯಾರಿದ್ದಾರೋ ಅವರಿಗೆಲ್ಲರಿಗೂ ಸಹಾಯವಾಗಬೇಕು. ಆದ ಕಾರಣ ಈ ರೀತಿಯಲ್ಲಿ ನಾವು ಒಟ್ಟಿಗೆ ದುಡಿದರೆ ಜಾತಿ, ಧರ್ಮ ಮತ್ತು ನಮ್ಮ ಅಂತಸ್ತು ಅದನ್ನೆಲ್ಲ ಮರೆತು ನಮ್ಮ ಸಮಾಜವನ್ನು ರಕ್ಷಿಸಲು ನಾವು ದುಡಿಯಬೇಕಾಗಿದೆ. ಆದ ಕಾರಣ ನಾವೆಲ್ಲರೂ ಕೈ ಜೋಡಿಸೋಣ. ಸರ್ಕಾರದೊಂದಿಗೆ, ನಮ್ಮ ಆಡಳಿತ ವ್ಯವಸ್ಥೆಯೊಂದಿಗೆ ಹಾಗೂ ಎಲ್ಲ ಜನರ ಹಿತಕ್ಕಾಗಿ ಕೈ ಜೋಡಿಸಿ ಸಮಾನ ಮನಸ್ಕರಾದ ನಾವು ಒಟ್ಟಿಗೆ ದುಡಿಯುವಂತಾಗಲಿ. ರ್ಯಾಲಿಗಳನ್ನು ತೆಗೆಯುವುದು, ಬ್ಯಾನರ್ಗಳನ್ನು ಹಾಕುವುದು, ಸೇ ನೋ ಟು ಡ್ರಗ್ಸ್, ಮಾದಕಗಳಿಗೆ ಅದರ ವಿರುದ್ಧ ನಾವು ಹೋರಾಡುವ ಒಂದು ಕ್ರಾಂತಿಯನ್ನೇ ನಡೆಸಬೇಕಾಗಿದೆ. ಆದ ಕಾರಣ ರ್ಯಾಲಿ, ಬ್ಯಾನರ್ಸ್, ಸ್ಲೋಗನ್ಸ್ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಊರನ್ನು, ನಮ್ಮ ಜನರನ್ನು, ನಮ್ಮ ಮಕ್ಕಳನ್ನು, ನಮ್ಮ ಕುಟುಂಬಗಳನ್ನು ನಾವು ರಕ್ಷಿಸೋಣ ಎಂದು ಕೇಳಿ ಎಲ್ಲರೂ ಒಟ್ಟು ಸೇರಿ ನಾವು ಹೋರಾಟ ಮಾಡಿದರೆ ನಾವು ನಮ್ಮ
ಭವಿಷ್ಯದ ಜನಾಂಗವನ್ನು ರಕ್ಷಿಸಿದಂತಾಗ್ತದೆ. ಇದಕ್ಕೆ ಈ ನನ್ನ ಕರೆಗೆ ನೀವು ಸ್ಪಂದಿಸಬೇಕಂತ ಕೇಳಿ ನಿಮಗೆಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ.